ಮಂಗಳೂರಿನ ಮೀನುಗಾರ ಮುಖಂಡ ಅಂತಾರಾಷ್ಟ್ರೀಯ ವೇಟ್ ಲಿಫ್ಟರ್ ಲೋಕನಾಥ ಬೋಳಾರ ಅವರು ನಗರದ ಖಾಸಗಿ ಆಸ್ಪತ್ರೆಯಲ್ಲಿ ನಿಧನರಾಗಿದ್ದಾರೆ. ಅವರಿಗೆ 73 ವರ್ಷ ವಯಸ್ಸಾಗಿತ್ತು. ಕೊಡುಗೈ ದಾನಿಯಾಗಿದ್ದ ಅವರು ಮೀನುಗಾರಿಕಾ ಬಂದರಿನಲ್ಲಿ ಆಳಸಮುದ್ರ ಮೀನುಗಾರಿಕೆಯ ಮೀನು ಮಾರಾಟ ವ್ಯವಸ್ಥೆಯನ್ನ ಸಹಕಾರಿ ಕ್ಷೇತ್ರಕ್ಕೆ ಪರಿಚಯಿಸಿದವರು. ಇವರನ್ನ ಮೀನುಗಾರರು ನಮ್ಮ ಪಾಲಿನ ದೇವರು ಅಂತ ಸಂಬೋಧಿಸ್ತಾ ಇದ್ರು. ರಾಜ್ಯ ಮೀನುಗಾರಿಕಾ ಇಲಾಖೆಗೆ ಮೀನುಗಾರರ ಪರ ಸಲಹೆಗಾರರಾಗಿದ್ರು. ಕರಾವಳಿ ಕರ್ನಾಟಕದ ಆಪದ್ಬಾಂಧವರಾಗಿಯೂ ಗುರುತಿಸಿಕೊಂಡಿದ್ರು. ನಿವೃತ್ತ ರೈಲ್ವೆ ಅಧಿಕಾರಿಯಾಗಿದ್ದ ಲೋಕನಾಥ ಬೋಳಾರ ಅವರು ಮಂಗಳೂರು ಯಾಂತ್ರಿಕ ಮೀನುಗಾರರ ಸಹಕಾರಿ ಸಂಘದ ಅಧ್ಯಕ್ಷರಾಗಿದ್ದರು. ಕರ್ನಾಟಕ ರಾಜ್ಯ ಮೀನುಗಾರರ ಕ್ರಿಯಾ ಸಮಿತಿಯ ಕಾರ್ಯಾಧ್ಯಕ್ಷರಾಗಿದ್ದರು. ಭಾರ ಎತ್ತುವ ಸ್ಪರ್ಧೆಯಲ್ಲಿ ದೇಶ ಅಲ್ಲದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಗಳಿಸಿದ್ರು. ಇದೇ ರೀತಿ ಜಾವೆಲಿನ್ ಥ್ರೋ, ಗುಂಡು ಎಸೆತ ಕ್ರೀಡೆಯಲ್ಲೂ ಕೂಡ ರಾಷ್ಟ್ರ ಮಟ್ಟದಲ್ಲಿ ಗಮನಾರ್ಹ ಸಾಧನೆಯನ್ನ ಮಾಡಿದ್ರು. ಉತ್ತಮ ಕಬಡ್ಡಿ ಆಟಗಾರನೂ ಆಗಿದ್ದ ಅವರು ತಿಂಗಳಾಯ ಮೂಲಸ್ಥಾನದ ಜೀರ್ಣೋದ್ಧಾರದ ರೂವಾರಿ ಕೂಡ ಆಗಿದ್ರು. ಮೃತರು ಪತ್ನಿ, 2 ಪುತ್ರರು ಮಾತ್ರವಲ್ಲದೆ ಅಪಾರ ಅಭಿಮಾನಿ ಬಳಗವನ್ನ ಅಗಲಿದ್ದಾರೆ.